45 ವರ್ಷ ಪ್ರಾಯದ ವಿವಾಹಿತ ಪುರುಷನ ಮೋಹದ ಬಲೆಗೆ ಸಿಲುಕಿದ್ದ ಬಿಕಾಂ ವಿದ್ಯಾರ್ಥಿನಿಯ ಪ್ರೇಮ ಪ್ರಕರಣ ದಾರುಣ ಅಂತ್ಯ ಕಂಡ ಘಟನೆ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನಲ್ಲಿ ನಡೆದಿದೆ. 6 ದಿನಗಳ ಹಿಂದೆ ಕಾಣೆಯಾಗಿದ್ದ ಇವರಿಬ್ಬರ ಶವ ಕೊರಟಗೆರೆ ತಾಲೂಕಿನ ಕೊಳಾಲ ಹೋಬಳಿಯ ಮಾವತ್ತೂರು ಕೆರೆಯಲ್ಲಿ ಮೊನ್ನೆ ಪತ್ತೆಯಾಗಿದೆ. ಕೊರಟಗೆರೆ ತಾಲೂಕಿನ ಬೈರಗುಂಡ್ಲು ಗ್ರಾಮದ ರಂಗಶಾಮಯ್ಯ ಮತ್ತು ಲಕ್ಕಯ್ಯನಪಾಳ್ಯದ ಅನನ್ಯ ಮೃತರು. ಅಗ್ನಿಶಾಮಕ ದಳ ಕಾರ್ಯಾಚರಣೆ ವೇಳೆ ಶನಿವಾರ ರಾತ್ರಿ ಅನನ್ಯ ಶವ ಪತ್ತೆಯಾಗಿತ್ತು. ಭಾನುವಾರ ಮತ್ತೆ ಕಾರ್ಯಾಚರಣೆ ನಡೆಸಿದಾಗ 45 ವರ್ಷದ ರಂಗಶಾಮಯ್ಯ ಅವರ ಶವ ದೊರೆತಿದೆ. ಬೈರಗೊಂಡ್ಲು ಗ್ರಾಮದ ರಂಗಶಾಮಯ್ಯನಿಗೆ ಪತ್ನಿ ಗಂಗರತ್ನಮ್ಮ ಮತ್ತು ಇಬ್ಬರು ಪುತ್ರರಿದ್ದು ಪ್ರಥಮ ಪಿಯುಸಿ ಮತ್ತು 8ನೇ ತರಗತಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಪರಿಶಿಷ್ಟ ಸಮುದಾಯದ ರಂಗಶಾಮಯ್ಯ ಕೋಳಾಲದಲ್ಲಿ ಗ್ರಾಮ 1 ಕೇಂದ್ರ ನಡೆಸ್ತಾ ಇದ್ರು. ಅನನ್ಯ ಜೆರಾಕ್ಸ್ಗೆಂದು ಅಂಗಡಿಗೆ ಬಂದಾಗ ಆಕೆಯ ಪರಿಚಯ ಆಗಿತ್ತು. ವಯಸ್ಸಿನ ಅಂತರ ಲೆಕ್ಕಿಸದೆ ಆಕೆ ಆತನ ಪ್ರೀತಿಯ ಜಾಲಕ್ಕೆ ಬಿದ್ದಿದ್ದು. 5 ದಿನಗಳ ಹಿಂದೆ ಅನನ್ಯ ಮನೆಯಿಂದ ನಾಪತ್ತೆಯಾಗಿದ್ದು ಹೆತ್ತವರು ಯುವತಿಗಾಗಿ ತೀವ್ರ ಹುಡುಕಾಟ ನಡೆಸಿದ್ದಾರೆ. ಈ ವೇಳೆ ವ್ಯಕ್ತಿಯೊಬ್ಬನ ಜತೆ ಕಾರಿನಲ್ಲಿ ಓಡಾಡ್ತಾ ಇರುವ ವಿಚಾರ ಪಾಲಕರಿಗೆ ಗೊತ್ತಾಗಿತ್ತು. ಮಾವತ್ತೂರು ಕೆರೆ ಏರಿ ಸಮೀಪ ಒಂದು ಕಾರು ಅನಾಥ ಸ್ಥಿತಿಯಲ್ಲಿ ಕಂಡುಬಂದಿತ್ತು. ಈ ಕಾರಿನಲ್ಲಿ ರಂಗಶಾಮಣ್ಣ ಮತ್ತು 19 ವರ್ಷದ ಅನನ್ಯಳ ಮೊಬೈಲ್ ಸಿಕ್ಕಿದ್ವು. ಕೆರೆ ದಡದಲ್ಲಿ ಇಬ್ಬರ ಚಪ್ಪಲಿಗಳು ಸಿಕ್ಕಿವೆ. ಬಳಿಕ ಕೋಳಾಲ ಠಾಣೆಯಲ್ಲಿ ಯುವತಿ ಕುಟುಂಬ ಕಾಣೆಯಾದ ಬಗ್ಗೆ ದೂರು ನೀಡಿದ್ದಾರೆ. ಇದು ಆತ್ಮಹತ್ಯೆಯೋ ಅಥವಾ ಕೊಲೆಯೋ ಎಂಬುದು ತನಿಖೆಯಿಂದ ಬಯಲಿಗೆ ಬರಬೇಕಿದೆ. ರಂಗಶಾಮಯ್ಯ ತನ್ನ ಪತ್ನಿ ಗಂಗರತ್ನಮ್ಮನಿಗೆ ಸ್ನೇಹಿತರ ಜತೆ ಪ್ರವಾಸಕ್ಕೆ ಹೋಗುವುದಾಗಿ ಸುಳ್ಳು ಹೇಳಿ ಯುವತಿ ಜತೆ ತೆರಳಿದ. ಅನನ್ಯ ಸ್ನೇಹಿತೆಯರ ಜತೆ ಪ್ರವಾಸ ಹೋಗ್ತಾ ಇರುವುದಾಗಿ ಸುಳ್ಳು ಹೇಳಿ ಜೂನ್ 18ರಂದು ಕಾಲೇಜಿನಿಂದಲೇ ಕಾಣೆಯಾಗಿದ್ದಾಳೆ ಎಂಬ ವಿಷಯ ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ. ಮಧುಗಿರಿ ಡಿವೈಎಸ್ಪಿ ರಾಮಚಂದ್ರ ನೇತೃತ್ವದಲ್ಲಿ ಕೊರಟಗೆರೆ ಪೊಲೀಸರು ಮತ್ತು ಅಗ್ನಿಶಾಮಕ ಠಾಣೆಯ 20ಕ್ಕೂ ಅಧಿಕ ಸಿಬ್ಬಂದಿ ಸೇರಿ ಈಜುಪಟುಗಳಿಂದ ಮಾವತ್ತೂರು ಕೆರೆಯಲ್ಲಿ 2 ದಿನಗಳ ಕಾಲ ಬೋಟ್ ಕಾರ್ಯಾಚರಣೆ ನಡೆಸಿ ಶವ ಪತ್ತೆ ಮಾಡಿದ್ದಾರೆ.